ಮಹಾಜನ ಸಂಘ ಹಾಗೂ ಬೊಕ್ಕಪಟ್ನ ಶ್ರೀ ವೀರ ವಿನಾಯಕ ಜನಸೇವಾ ಟ್ರಸ್ಟ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬೊಕ್ಕಪಟ್ನದ ಅಕ್ಷಯ ಸಭಾಂಗಣದಲ್ಲಿ ನಡೆಯಿತು. ಬೊಕ್ಕಪಟ್ನದ ಅಕ್ಷಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕದ್ರಿ ಶ್ರೀ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ವಿಠಲ್ ದಾಸ್ ತಂತ್ರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಮೊಗವೀರ ಸಮಾಜವು ಎಲ್ಲ ಜಾತಿ ಧರ್ಮ ಪಂಗಡದವರಿಗೆ ಈ ಮಣ್ಣಿನಲ್ಲಿ ಆಶ್ರಯ ನೀಡಿರುವುದು ಸ್ಮರಣೀಯ. ಎಲ್ಲರಿಗೂ ಆಹಾರ ನೀಡುತ್ತಾ ಬಂದಿದ್ದಾರೆ. ಇದಕ್ಕೆ ಬೆನ್ನೆಲುಬು ಬಬ್ಬರಿಯ ದೇವ ಎಂದರು. ಈ ಬೋಳೂರು ಗ್ರಾಮ, ಈ ಬೊಕ್ಕಪಟ್ನ ಬಬ್ಬರಿ ಅಂತ ಹೇಳಿದರೆ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು. ಮುಖ್ಯವಾಗಿ ಈ ಬೋಳೂರು ಬೊಕ್ಕಪಟ್ನ ಬ್ರಹ್ಮ ಬಬ್ಬರಿಯ ದೇವರು. ಈ ಗ್ರಾಮಕ್ಕೆ ಅದು ದೇವರು ಹೌದು, ದೈವವೂ ಕೂಡ ಹೌದು. ಯಾಕೆಂತ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿದ್ದಾನೆ. ವಿಶೇಷವಾಗಿ ಏನು ಅಂತ ಹೇಳಿದರೆ, ದೇವರು ಮಾತನಾಡುವುದಿಲ್ಲ, ಆದರೆ ದೇವರನ್ನು ದೈವಗಳನ್ನು ನಂಬಿರುವಂತಹ ಭಕ್ತರ ಮನಸ್ಸು ಹೇಗಿರಬೇಕು ಅನ್ನುವಂಥದ್ದು ವಿಷಯ. ಅಲ್ಲಿ ಏನೊಂದು ಸೇವೆ ಮಾಡಿರುವಂತಹ ಸಮಿತಿಯವರಿದ್ದರೋ, ಹೀಗೆ ಸೇವೆ ಮಾಡುವಂತಹ ಸಮಿತಿಯವರಿದ್ದಾರೋ, ಸಮಸ್ತ ಮೊಗವೀರ ಸಮಾಜ, ಈ ಸಮಾಜವು ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಪಂಗಡದವರಿಗೂ ಈ ಮಣ್ಣಿನಲ್ಲಿ ಆಶ್ರಯ ಕೊಟ್ಟಿರುವಂಥದ್ದು, ಇದನ್ನು ಸ್ಮರಣೀಯವಾಗಿರುವಂಥದ್ದು. ಇಂತಹ ಈ ಮೊಗವೀರ ಸಮಾಜ ಕಾರ್ಯಕ್ರಮದಲ್ಲಿ ಸುವರ್ಣ ಮಹೋತ್ಸವದ ಮನವಿ ಪತ್ರವನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಬಿಡುಗಡೆಗೊಳಿಸಿದ್ರು. ನಂತರ ಮಾತನಾಡಿದ ಅವರು, ಅವಕಾಶ ಎಲ್ಲರಿಗೂ ಸಿಗ್ತದೆ, ಆದರೆ ಯೋಗ ನೀಡುವವನು ಭಗವಂತ. ಅಂತೆಯೇ ಆ ಯೋಗ ಈ ಸಂಸ್ಥೆಗೆ ನಿರಂತರವಾಗಿ ಕೆಲಸ ಮಾಡಲು ದಯೆ ನೀಡಿದ್ದಾರೆ ಎಂದರು. ಆಂತರಿಕವಾಗಿ ಸಮಸ್ಯೆಗಳಿಂದಾಗಿ ಆ ಸಂಸ್ಥೆ ಇನ್ನಷ್ಟು ಬೆಳೆಯುವುದು ಕಷ್ಟ. ಆದರೆ ಇವತ್ತು 50ರ ಸಂಭ್ರಮಾಚರಣೆ ಆಚರಿಸುವಂತ ಈ ಸಂಸ್ಥೆ ಬಹಳಷ್ಟು ಹಿರಿಯರ ತಪಸ್ಸಿನಿಂದ ಕೂಡಿದ ಕಾರಣ ಈ ಸಂಸ್ಥೆ ಇನ್ನೂ ಕೂಡ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಬೆಳೀತಾ ಇದೆ, ಬೆಳಗುತ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಹಿರಿಯರು ಇದಕ್ಕೆ ನಿರಂತರವಾಗಿ ಕೆಲಸವನ್ನು ಮಾಡಿಸ್ಕೊಂಡು ಒಂದು ತಪಸ್ಸನ್ನು ಮಾಡಿ ಈ ಸಂಸ್ಥೆ ಒಂದು ಬೆಳಿಬೇಕು, ಇದರಿಂದ ಸಮಾಜದ ಕಟ್ಟ ಕಡೆಯ ತನಕ ವ್ಯಕ್ತಿ ತನಕ ಹೋಗಿ ಅವರನ್ನು ಎತ್ತಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಮಾಡಿದಂಥ ಈ ಸಂಸ್ಥೆ, ಅದರೊಂದಿಗೆ ಧಾರ್ಮಿಕ ಇರ್ಬೋದು, ಇಲ್ಲ ಸಾಮಾಜಿಕ ಇರ್ಬೋದು, ಈ ರೀತಿಯ ಚಿಂತನೆಗಳನ್ನು ಮಾಡಿಕೊಳ್ತಾ ಸಂಸ್ಥೆ ಬೆಳೆಯುತ್ತಾ 50 ವರ್ಷ ಕಳೆದಿದೆ. ಇನ್ನು ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಭಾಸ್ಕರ್ ಕೆ ಮಾತನಾಡಿ, ನಗರದಲ್ಲಿ ಅನೇಕ ಸಂಘಟನೆಗಳು ಸಮಾಜದ ಅಭಿವೃದ್ಧಿಯನ್ನ ಮಾಡಿವೆ. ಯಾವುದೇ ಸಮಸ್ಯೆಗಳು ಬಂದಾಗ ಸ್ಥಳೀಯ ಸಂಸ್ಥೆಗಳು ಜೊತೆಯಾಗಿ ಕೆಲಸ ಮಾಡಿ ಸಮಾಜದ ಆಗು ಹೋಗುಗಳಿಗೆ ಕಾರಣಕರ್ತರು ಎಂದರು. ಇವತ್ತು ಈ ಪರಿಸರದಲ್ಲಿ ಕಳೆದ 50 ವರ್ಷದಿಂದ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ ಸಂಘಟನೆ ತಮ್ಮದು. ಇವತ್ತು ನಗರದಲ್ಲಿ ಅನೇಕ ಸಂಘಟನೆಗಳು ಇವತ್ತು ನಗರದ ಸಮಾಜದ ಅಭಿವೃದ್ಧಿಗೆ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾವುದೇ ನಗರದಲ್ಲಿ ಸಮಸ್ಯೆಗಳು ಬಂದಾಗ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಜೊತೆಯಾಗಿ ಕೆಲಸ ಮಾಡಿಕೊಂಡು ಈ ಸಮಾಜದ ಎಲ್ಲ ಆಗುಗಳಿಗೆ ಕಾರಣಕರ್ತರಾಗಿದ್ದಾರೆ. ಇವತ್ತು ಆ ಕೆಲಸವನ್ನು ತಾವು ನಿರಂತರವಾಗಿ ಮಾಡಿದ್ದೀರಿ. ಈ ಸಂದರ್ಭ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಹಾಗೂ ಮೇಯರ್ ಭಾಸ್ಕರ್ ಕೆ ಅವರನ್ನ ಸನ್ಮಾನಿಸಲಾಯಿತು. ಇನ್ನು ಬೋಳೂರು ವಾರ್ಡ್ ಪಾಲಿಕೆ ಸದಸ್ಯೆ ಲತಾ ಕಮಲಾಕ್ಷ ಸಾಲ್ಯನ್ ಅವರಿಗೆ ಫಲಪುಷ್ಪ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಶ್ರೀ ವೀರ ವಿನಾಯಕ ಜನಸೇವಾ ಟ್ರಸ್ಟ್ನ ಪ್ರಧಾನ ಸಂಚಾಲಕ ಕಿಶೋರ್ ಶೆಟ್ಟಿ, ಅಧ್ಯಕ್ಷರಾದ ಯೋಗೀಶ್ ಆರ್ಎಸ್, ಸುವರ್ಣ ಮಹೋತ್ಸವ ಸಂಭ್ರಮದ ಅಮಿತ್ರ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು.
ಶರಸಾಲಿಯನ್ ವಿ4 ನ್ಯೂಸ್ 10 ಪೋಸ್ಟ್ 7 ಮಂಗಳೂರು.